ಪಡುಬಿದ್ರೆ ಏರ್ಮಾಳು ಗಡಿಭಾಗ ಕಿರು ಸೇತುವೆ ಬಳಿ ರಾಷ್ಟ್ರೀಯ ಹೆದ್ದಾರಿ ಛಿದ್ರಗೊಂಡಿದ್ದು ಇದನ್ನು ದುರಸ್ತಿಪಡಿಸುವಂತೆ ಆಗ್ರಹಿಸಿ ಗ್ರಾಮೀಣ ಕಾಂಗ್ರೆಸ್ ಮಾಜಿ ಸಚಿವ ವಿನಯ್ ಕುಮಾರ್ ನೇತೃತ್ವದಲ್ಲಿ ಸುಮಾರು 30 ನಿಮಿಷಗಳ ಕಾಲ ಹೆದ್ದಾರಿ ತಡೆ ನಡೆಸಿ ಪ್ರತಿಭಟನೆ ನಡೆಯಿತು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಸಹಿತ ಈ ಹೆದ್ದಾರಿ ಸಮಸ್ಯೆಯಿಂದ ನೋವುಣ್ಣುತ್ತಿರುವ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಂಸದೆ ಶೋಭಾ ಕರಂದ್ಲಾಜೆ, ಶಾಸಕ ಲಾಲಾಜಿ ಆರ್ ಮೆಂಡನ್, ಹೆದ್ದಾರಿ ಇಲಾಖೆ ಸಹಿತ ಗುತ್ತಿಗೆ ಕಂಪನಿ ನವಯುಗ್ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಆರಂಭದಲ್ಲಿ ಪಡುಬಿದ್ರೆ ಮುಖ್ಯಪೇಟೆ ಬಳಿ ಸೇರಿದ್ದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಜಾಥಾದ ಮೂಲಕ ಸೇತುವೆ ಬಳಿಗೆ ಬಂದು ಯಾವುದೇ ಮುನ್ಸೂಚನೆ ಇಲ್ಲದಂತೆ ಹೆದ್ದಾರಿಯ ಮೇಲೆ ಕೂತು ಸಂಪೂರ್ಣ ಹೆದ್ದಾರಿ ಬಂದ್ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ. ಹೆದ್ದಾರಿ ಸಂಪೂರ್ಣ ಮುಚ್ಚಿದ್ದರಿಂದ ವಾಹನಗಳ ಸಾಲು ಮೈಲುತ್ತಾ ಬೆಳೆದಿದ್ದರೂ ಪ್ರಯಾಣಿಕರು ಯಾವುದೇ ತಕರಾರಿಗೆ ಅವಕಾಶ ನೀಡದೆ ಬಂದ್ಗೆ ಸಹಕರಿಸಿದಂತೆ ಕಂಡುಬಂತು. ಒಂದು ಹಂತದಲ್ಲಿ ಪ್ರತಿಭಟನಾಕಾರರಿಂದ ಚದುರಿಸಲು ಯತ್ನಿಸಿದ ಪೊಲೀಸರ ವಿರುದ್ಧ ಸೊರಕೆ ಗರಂ ಆದ ಘಟನೆಯೂ ನಡೆಯಿತು. ಬಳಿಕ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಕಳೆದ 10 ವರ್ಷಗಳಿಂದ ಆಮೆಗತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ ಸಂಚಾರಿಗಳು ನಿರಂತರ ಧೂಳಿನಿಂದಾಗಿ ಆರೋಗ್ಯ ಸಮಸ್ಯೆ ಎದುರಿಸುವಂತಾಗುತ್ತದೆ. ಕಳೆದ 10 ವರ್ಷಗಳಿಂದ ಆಮೆಗತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ ಸಂಚಾರಿಗಳು ನಿರಂತರ ಧೂಳಿನಿಂದಾಗಿ ಆರೋಗ್ಯ ಸಮಸ್ಯೆ ಎದುರಿಸುವಂತಾಗ್ತಾ ಇದೆ. ಇದರ ಜವಾಬ್ದಾರಿ ವಹಿಸಬೇಕಾಗಿದ್ದ ಸಂಸದೆ ಶೋಭಾ ಕರಂದ್ಲಾಜೆ ಸಹಿತ ಈ ಭಾಗದ ಶಾಸಕ ಲಾಲಾಜಿ ಮೆಂಡನ್ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಇವರ ಈ ವರ್ತನೆಯಿಂದಾಗಿ ಗುತ್ತಿಗೆ ಕಂಪನಿ ಯಾವುದೇ ಭಯ ನಾಚಿಕೆ ಇಲ್ಲದೆ ತಮಗೆ ಇಷ್ಟ ಬಂದಂತೆ ವರ್ತಿಸುತ್ತಿದೆ. ಇಷ್ಟಾದರೂ ಇದೇ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳನ್ನ ಟೋಲ್ ಹೆಸರಲ್ಲಿ ಹೆಜಮಾಡಿಯಲ್ಲಿ ಸುಲಿಗೆ ಮಾಡುತ್ತಿದೆ ಎಂದು ಆರೋಪಿಸಿದರು. ಆಮೆಗತಿಯಲ್ಲಿ ಈ ಕಾಮಗಾರಿ ಆಗುವಂತ ಸಮಯದಲ್ಲಿ ಹೆಚ್ಚಿನ ಅಂಶ ಎಲ್ಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ಪ್ರತಿಯೊಂದು ವ್ಯಕ್ತಿಗಳು ಕೂಡ ನಮಗೆ ತೂಚಿ ಹೇಳುವಂತ ಕೆಲಸ ಕಾರ್ಯವನ್ನ, ಇಲ್ಲಿ ಧೂಳು ತಿನ್ನುವಂತ ಕೆಲಸ ಕಾರ್ಯವನ್ನ ಬೇರೆಲ್ಲಿಯೂ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂತಹ ಒಂದು ವ್ಯವಸ್ಥೆ ಇಲ್ಲ. ಇವತ್ತು ಈ ರೀತಿಯಲ್ಲಿ ಇವತ್ತು ನಾವೆಲ್ಲ ತಲೆ ತಗ್ಗಿಸುವಂತ ಕೆಲಸ ಕಾರ್ಯದ ಮಟ್ಟಿಗೆ ನವಯುಗದವರು ಇರ್ಬೋದು, ಅಥವಾ ಜಿಲ್ಲಾಡಳಿತ ಇರ್ಬೋದು, ಅಥವಾ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ಇಲ್ಲಿಯ ಇವತ್ತು ಲೋಕಸಭಾ ಸದಸ್ಯರಾದಂತಹ ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಅಥವಾ ಇವತ್ತು ಶಾಸಕರಾಗಿರುವಂತಹ ಲಾಲಾಜಿ ಮೆಂಡನ್ ಕಳಿಸಲ ಇಲ್ಲೇ ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ, ನಾನು ಶಾಸಕರಾಗಿರುವಂತಹ ಸಮಯದಲ್ಲಿ ನನ್ನ ಮೇಲೆ ಕೂಡ ಪ್ರತಿಭಟನೆ ಮಾಡುವಂತ ಕಾರ್ಯಕ್ರಮ ಆಗಿತ್ತು. ಇವತ್ತು ಹೆಚ್ಚಿನ ಅಂಶ ಯಾವುದೇ ರೀತಿಯ ಪ್ರಗತಿ ಇಲ್ಲ. ಇವತ್ತು ಟೋಲ್ಗಳನ್ನ ಹಾಕ್ತಾರೆ, ಏಕಾಏಕಿಯಾಗಿ ಖುಷಿ ಬಂದಾಗೆ ಟೋಲ್ಗಳನ್ನ ಹಾಕ್ತಾರೆ, ಟೋಲ್ಗಳನ್ನು ಗುತ್ತಿಗೆ ಕೊಡುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡ್ತಾರೆ. ಬಿಟ್ರೆ ಇಲ್ಲಿ ಜನಪ್ರತಿನಿಧಿಗಳು ಯಾವುದೇ ರೀತಿಯಲ್ಲಿ ಕೂಡ ಇಲ್ಲಿ ಜನಸಾಮಾನ್ಯರ ಬಗ್ಗೆ, ಸಾರ್ವಜನಿಕರ ಬಗ್ಗೆ ಯಾವುದೇ ರೀತಿಯಲ್ಲಿ ಕೂಡ ನಿಗಾ ತಗೊಳ್ಳೋದಂತ ವ್ಯವಸ್ಥೆ ಇರುವಂತ ಸಮಯದಲ್ಲಿ ನಾವು ಇವತ್ತು ಸಾಂಕೇತಿಕವಾಗಿ ಕಾಂಗ್ರೆಸ್ ಪಕ್ಷದ ಮುಖಾಂತರ ನಮ್ಮ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಅಳವಡಿಸುವಂತ ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಇವತ್ತು ಆದಷ್ಟು ಶೀಘ್ರವಾಗಿ ಮೊನ್ನೆ ಇತ್ತೀಚೆಗೆ ಇಲ್ಲಿಯ ಪೊಲೀಸ್ ಠಾಣೆಯಲ್ಲಿ ಇಲ್ಲಿಯ ಸಬ್ ಇನ್ಸ್ಪೆಕ್ಟರ್ ಅವರು ಇವತ್ತು ಇಲ್ಲಿಯ ಸಾರ್ವಜನಿಕರನ್ನು ಮತ್ತು ನವಯುಗದವರನ್ನ ಕರೆಸಿ ಸಭೆ ನಡೆದಂತ ಈ ಸಂದರ್ಭ ನವೀನ್ ಚಂದ್ರ ಜಿ ಶೆಟ್ಟಿ, ಜಿತೇಂದ್ರ ಪುಟ್ರಾಡೋ, ನವೀನ್ ಶೆಟ್ಟಿ, ವೈ ಸುಧೀರ್ ಕುಮಾರ್, ಸುಧೀರ್ ಹೆಜಮಾಡಿ, ಕರುಣಾಕರ್ ಪೂಜಾರಿ, ಹಸನ್ ಕಂಚಿನಡ್ಕ, ಗಣೇಶ್ ಕೋಟ್ಯಾನ್ ಮುಂತಾದವರಿದ್ದರು. ಕೇಂದ್ರ ಸರ್ಕಾರಕ್ಕೆ